ಕಷ್ಟಪಟ್ಟು ತನ್ನ ಮಕ್ಕಳನ್ನ ಸಾಕಿ ಬೆಳೆಸಿದ 80ರ ಹರೆಯದ ವೃದ್ಧೆಯೊಬ್ಬರಿಗೆ ಇದೀಗ ಬೀದಿಗೆ ಬೀಳುವ ಸ್ಥಿತಿ ಬಂದಿದೆ. ಅನಾರೋಗ್ಯದಿಂದ ಬಳಲುತ್ತಿರುವ ವೃದ್ಧೆ ತನ್ನ ಮಕ್ಕಳ ಹಿಂಸೆ ತಾಳಲಾರದೆ ಪುತ್ತೂರಿನಲ್ಲಿರುವ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಅವರನ್ನ ಮಹಿಳಾ ಸಾಂತ್ವನ ಕೇಂದ್ರದ ಸಿಬ್ಬಂದಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪುತ್ತೂರು ನಗರದ ಹೊರವಲಯದ ಕೆಮ್ಮಿಂಚಿ ಗ್ರಾಮದ ಮಟ್ಟತಡ್ಕ ನಿವಾಸಿ ಪಾರ್ವತಿಯವರು ಇದೀಗ ಮಕ್ಕಳಿಗೆ ಬೇಡವಾದ ತಾಯಿ. ಪಾರ್ವತಿಯವರ 3 ಪುತ್ರರು ಹಾಗೂ 2 ಪುತ್ರಿಯರಲ್ಲಿ ಕಿರಿಯ ಪುತ್ರಿಯೊಬ್ಬರು ನಿಧನರಾಗಿದ್ದಾರೆ. ಹಿರಿಯ ಪುತ್ರಿ ಅನಾರೋಗ್ಯದಿಂದ ಬಳಲುತ್ತಿದ್ದು ಆಕೆ ತನ್ನ ಮಗಳ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಮಕ್ಕಳ ಮನೋಸ್ಥಿತಿಯಿಂದಾಗಿ ಪಾರ್ವತಿಯವರ ಬದುಕು ಅತಂತ್ರವಾಗಿದೆ. ತನ್ನನ್ನು ಮಕ್ಕಳು ಸಾಕುತ್ತಿಲ್ಲ, ಹಿಂಸೆ ನೀಡುತ್ತಿದ್ದಾರೆ ಎಂದು ಪಾರ್ವತಿಯವರು 1 ವರ್ಷದ ಹಿಂದೆಯೇ ಪುತ್ತೂರಿನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ದೂರು ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಮಹಿಳಾ ಸಾಂತ್ವನ ಕೇಂದ್ರದ ಸಿಬ್ಬಂದಿ ಆಕೆಯ 3 ಪುತ್ರರನ್ನ ಹಾಗೂ ಪುತ್ರಿಯನ್ನ ಕರೆಸಿ ಮಾತುಕತೆ ನಡೆಸಿ ತಾಯಿಯನ್ನ ಸಾಕುವಂತೆ ಅವರಿಗೆ ಬುದ್ಧಿವಾದ ಹೇಳಿದ್ರು. ಆ ಸಂದರ್ಭದಲ್ಲಿ ನಡೆದ ಮಾತುಕತೆಯಲ್ಲಿ ಆಕೆಯ 3 ಪುತ್ರರು ತಲಾ 4 ತಿಂಗಳ ಕಾಲ ತಾಯಿಯನ್ನ ಸಾಕುವುದಾಗಿ ಒಪ್ಪಿಕೊಂಡಿದ್ರು. ಆರಂಭದಲ್ಲಿ ವೇಣೂರಿನಲ್ಲಿ ನೆಲೆಸಿರುವ ಹಿರಿಯ ಪುತ್ರ ಗಂಗಾಧರ ನಾಯ್ಕ ಅವರು 4 ತಿಂಗಳ ಕಾಲ ತಾಯಿ ಪಾರ್ವತಿಯವರನ್ನ ತನ್ನ ಮನೆಯಲ್ಲಿ ಸಾಕಿದ್ರು. ಬಳಿಕ ಪಾರ್ವತಿಯವರು ಅಲ್ಲಿಂದ ಕುಪ್ಪೆ ಪದವಿನಲ್ಲಿರುವ ಕೊನೆಯ ಪುತ್ರ ಶಿವರಾಮ್ ನಾಯ್ಕ ಅವರ ಮನೆ ಸೇರಿಕೊಂಡಿದ್ರು. ಅಲ್ಲಿ 4 ತಿಂಗಳ ಕಾಲ ಕಳೆದ ಅವರು ಬಳಿಕ ಮಟ್ಟತಡ್ಕದಲ್ಲಿರುವ ತನ್ನ 2ನೇ ಪುತ್ರ ಜಯಂತ್ ನಾಯ್ಕ ಅವರ ಮನೆ ಸೇರಿಕೊಂಡಿದ್ರು. ಇದೀಗ ಮಟ್ಟತಡ್ಕದಿಂದ ಬಂದು 3 ತಿಂಗಳಷ್ಟೇ ಆಗಿದ್ದು ಈ ಅಲೆಮಾರಿ ಬದುಕಿನ ನಡುವಿನ ಮಾನಸಿಕ ಹಿಂಸೆಯಿಂದಾಗಿ ಆಕೆ ಕಂಗೆಟ್ಟು ಹೋಗಿದ್ದಾರೆ. ಪುತ್ತೂರಿನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದು ಗೋಳು ತೋಡಿಕೊಂಡು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲೇ ಮಲಗಿ ಪಾರ್ವತಿಯವರನ್ನ ಉಪಚರಿಸಿದ ಸಾಂತ್ವನ ಕೇಂದ್ರದ ಸಿಬ್ಬಂದಿ ನಿಶಾಪ್ರಿಯಾ ಮತ್ತು ರೇಖಾ ಅವರು ಬಳಿಕ ಆಟೋ ರಿಕ್ಷಾವೊಂದರಲ್ಲಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ. ತಾನು ಮೊಟ್ಟೆತಡ್ಕದಲ್ಲಿ 5 ಸೆನ್ಸ್ ಜಾಗ ಮತ್ತು ಮನೆ ಹೊಂದಿದ್ದು ಸಾಯುವ ತನಕ ಸಾಕುವ ಷರತ್ತುದೊಂದಿಗೆ ಆ ಜಾಗ ಮತ್ತು ಮನೆಯನ್ನ 2ನೇ ಮಗ ಜಯಂತ್ ನಾಯ್ಕನಿಗೆ ಬರೆದುಕೊಟ್ಟಿದ್ದ. ಆದರೂ ಆತ ತನ್ನನ್ನು ಸರಿಯಾಗಿ ನೋಡಿಕೊಂಡಿಲ್ಲ. ಹಾಗಾಗಿ ತಾನು ಕರ್ಕುಂಜದಲ್ಲಿರುವ ತನ್ನ ಪುತ್ರಿ ಶಾರದಾಳ ಮನೆಯಲ್ಲಿದ್ದ. ಶಾರದಾ ಅನಾರೋಗ್ಯ ಪೀಡಿತಳಾದ ಬಳಿಕ ಮತ್ತೆ ನನ್ನ ಬದುಕಿಗೆ ಸಮಸ್ಯೆಯಾಗಿದೆ. ಕಳೆದ ವರ್ಷ ನಡೆದ ಮಾತುಕತೆಯಂತೆ ಆರಂಭದ 4 ತಿಂಗಳ ಕಾಲ ಗಂಗಾಧರ್ನ ಮನೆಯಲ್ಲಿದ್ದ. ಆತ ಚೆನ್ನಾಗಿಯೇ ನನ್ನನ್ನ ನೋಡಿಕೊಂಡಿದ್ದ. ಆ ಬಳಿಕ ಕುಪ್ಪೆ ಪದವಿನಲ್ಲಿರುವ ಕೊನೆಯ ಪುತ್ರ ಶಿವರಾಮನ ಮನೆಗೆ ಹೋಗಿದ್ದೆ. ಆದರೆ ಆತ ಮತ್ತು ಆತನ ಮನೆಯವರು ಮನೆ ಮತ್ತು ಜಾಗವನ್ನ ಜಯಂತನಿಗೆ ಕೊಟ್ಟಿರುವಾಗ ನಾವೇಕೆ ಸಾಕಬೇಕು ಎಂಬ ಪ್ರಶ್ನೆ ಎತ್ತಿ ಮಾನಸಿಕ ಹಿಂಸೆ ನೀಡುತ್ತಿದ್ರು. ಆದರೂ ಸಹಿಸಿಕೊಂಡು 4 ತಿಂಗಳ ಕಾಲ ಅಲ್ಲಿ ಕಳೆದಿದ್ದ. ಇದೀಗ ಮೊಟ್ಟೆತಡ್ಕದಲ್ಲಿರುವ ಮನೆಗೆ ಬಂದು 3 ತಿಂಗಳಾಯಿತು. ಸಾಯುವ ತನಕ ಸಾಕುತ್ತೇನೆ ಎಂದು ಭರವಸೆ ಕೊಟ್ಟಿದ್ದ ಮಗ ಮತ್ತು ಸೊಸೆ ಸೇರಿಕೊಂಡು ಮಾನಸಿಕ ಹಿಂಸೆ ಕೊಡ್ತಿದ್ದಾರೆ ಎಂದು ಹೇಳಿದ್ರು. ఒక యాని ఈ సౌఖ్య ఇదన్నది ఇచ్చి ఉన్ని అల్ప కొంచెం సౌకర్యాన్ని ఇల్లు అంగడి ఓటలు అల్ప పోదు పుండిగా సేవిగిన దళ ఇది కట్టు ఇది బస్సు అయిన తినుకునే కత్తలు పడలు తడేది తీర్చి కట్టెల కాగిపోవు పూలా పొడిచి నచ్చదు పడరు. ಪಾರ್ವತಿಯವರು ವರ್ಷದ ಹಿಂದೆಯೇ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಬಂದು ಮಕ್ಕಳು ತನ್ನನ್ನು ಸಾಕುತ್ತಿಲ್ಲ, ಹಿಂಸೆ ಕೊಡುತ್ತಿದ್ದಾರೆ ಎಂದು ದೂರು ನೀಡಿದ್ರು. ಆ ವೇಳೆ ಆಕೆಯ 3 ಪುತ್ರರು ಹಾಗೂ ಪುತ್ರಿಯನ್ನ ಕರೆಸಿ ಮಾತುಕತೆ ಮಾಡಿದ್ದೆವು. ಆ ಸಂದರ್ಭದಲ್ಲಿ 3 ಪುತ್ರರು ತಲಾ 4 ತಿಂಗಳುಗಳ ಕಾಲ ಸಾಕುವುದಾಗಿ ಒಪ್ಪಿಕೊಂಡಿದ್ರು. ಆದರೆ ಮತ್ತೆ ಇದೀಗ ಪಾರ್ವತಿಯವರು ಕೇಂದ್ರಕ್ಕೆ ಬಂದು ಅಳಲು ತೋಡಿಕೊಂಡಿದ್ದಾರೆ.
ಒಟ್ಟಿನಲ್ಲಿ ಪಾರ್ವತಿಯವರು ಮಕ್ಕಳಿಗಂತೂ ಬೇಡವಾಗಿದ್ದಾರೆ. ಹೆಣ್ಣು ಮಗಳೊಬ್ಬರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಇದೀಗ ಮಹಿಳಾ ಸಾಂತ್ವನಕ್ಕೆ ದೂರು ನೀಡಿದ್ದು ಪಾರ್ವತಿಯವರನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಈ ಬಗ್ಗೆ ಪೊಲೀಸರಿಗೂ ದೂರು ನೀಡಲಾಗಿದೆ. ಇನ್ನಾದ್ರೂ ಹೆತ್ತ ಮಕ್ಕಳು ತಾಯಿಯನ್ನ ನೋಡಿಕೊಳ್ಳುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.